ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಕೋಟುಡುಪುನ ಓದಂಡಲಿನ ಮಾತ ದೆಪ್ಪಾದು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಪುಂಡು ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ಭೇಟಿ ಕೊಡದು ಸುದ್ದಿ ಮಾಧ್ಯಮದ ಕಡೆ ಪಾತಿರ್ನ ಮಂತ್ರಿ ವಿ ಸುನೀಲ್ ಕುಮಾರ್. ಬೆಂಗಳೂರು ಶಾಸಕರನ ಭವನಡು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಚಾರ್ಯರ ಸಂಘದ ಡೈರಿ ಬಿಡುಗಡೆ. ಪ್ರಾಚಾರ್ಯರದು ಕಲ್ಪನಕ್ಲಿಗೆ ಅನುಕೂಲ ಆಪುನಂಚಿನ ಕರ್ತವ್ಯ ಪಾಲನೆ ಮಂತ್ರಿ ಬಿಸಿ ನಾಗೇಶ್. ಕುಡ್ಲದ ಬೋಳೂರು ಜಾರಂದಾಯ ದೇವಸ್ಥಾನಡು ವರ್ಷಾದಿ ಬಂಡಿ ಉಚ್ಚಯ ಉದಿಪನ. ಎಲೆಕ್ಟ್ರಿಕ್ ಮೋಟಾರ್ ಗಾಡಿ ದಕ್ಕಲಿಗೆ ಕುಶಿತ ಸಂಗತಿ. ಕುಡ್ಲದ ಫಾರಂ ಫಿಜಮಾಲ್ಡ್ ಎಲೆಕ್ಟ್ರಿಕ್ ಗಾಡಿನ ಚಾರ್ಜಿಂಗ್ ಸ್ಟೇಷನ್ ಲೋಕಾರ್ಪಣೆ. ವಾರ್ತೆದೇವರ ಗೋಹತ್ಯೆ ನಿಷೇಧ ಕಾಯ್ದೆದ ಓದಂಟು ಕೋಟುಡು ಉಪ್ಪು ನೀಡಿದವರ ಆಯ್ನಾತು ಬೇಗ ತಡೆಪುಲಿನ ದೆಪ್ಪಾದು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಆಪುಣು ಮಂತ್ರಿ ವಿ ಸುನೀಲ್ ಕುಮಾರ್ ಪಂತಿರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಆಯ್ಬೊಕ ಸುರೂತ ಸರತಿ ಶುಕ್ರವಾರ ಕುಡ್ಲದ ಕದ್ರ ಶ್ರೀ ಮಂಜುನಾಥ ದೇವಸ್ಥಾನಗೂ ಭೇಟಿ ಕೊಡ್ದು ಆರು ಸುದ್ದಿಗಾರರನ್ನ ಪ್ರಶ್ನೆಗಳಿಗೆ ಜವಾಬು ಕೊರಿಯಿರಿ. ದಕ್ಷಿಣ ಕನ್ನಡ ಜಿಲ್ಲೆ ಜವಾಬ್ದಾರಿಕೆದ ಹೊಸ ಮಂತ್ರಿ ಆಯ್ನ ಇಂಧನ ಕನ್ನಡ ಬುಕ ಸಂಸ್ಕೃತಿ ಇಲಾಖೆದ ಮಂತ್ರಿ ವಿ ಸುನೀಲ್ ಕುಮಾರ್ ಶುಕ್ರವಾರ ಕುಡ್ಲದ ಕೆಲವು ದೇವಸ್ಥಾನದಿಗೂ ಭೇಟಿ ಕುರುಪುನ ಕಾರ್ಯಕ್ರಮ ಪಾಡ್ದಿತ್ತಿರು. ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ಪೋದು ವಿಶೇಷ ಪೂಜೆ ಮಲ್ಪಾಯರು. ದೇವಸ್ಥಾನ ಆಡಳಿತ ಮಂಡಳಿದ ನಿಲೆಟ್ಟು ಸಮ್ಮನದ ಮರ್ಯಾದೆ ಮಲ್ತೇರು. ಮಂತ್ರಿಯರು ಸುದ್ದಿ ಮಾಧ್ಯಮದ ಕರಡ ಪಾತಿರ್ದು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಆಯ್ಬೊಕ್ಕ ಸುರೂತ ಸರ್ತಿ ಜಿಲ್ಲಾ ಬಿಜೆಪಿ ಆಫೀಸ್ ಬೊಕ್ಕ ಜಿಲ್ಲಾಧಿಕಾರಿನ ಆಫೀಸ್ಗೆ ಭೇಟಿ ಕೊಡದು ಜಿಲ್ಲೆದ ಬೇತೆ ಬೇತೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊರೊಂದುಲ್ಲೆ ಪಕ್ಷದ ಹಿರಿಯ ನಾಯಕರನ್ನ ಬೊಕ್ಕ ಸಮ ಮನಸ್ಸದಕ್ಲಿನ ಸಲಹೆ ಸಾಕಾರದ ತಂದು ಜಿಲ್ಲೆಯನ್ನು ಇಡೀ ಬುಳಿಚಲು ಸಾದಿಟ್ಟು ಕೊನೆಯರೆ ಪ್ರಯತ್ನ ಮಲ್ಪು ಎಂದು ಪಂಡೇರು. ರಾಜ್ಯದ ಗೋಹತ್ಯೆ ನಿಷೇಧ ಕಾನೂನು ಕಾಯ್ದೆ ಜಾರಿ ವಿಚಾರಗೂ ಸಂಬಂಧಪಟ್ಟ ನಂಚ ಮಾಧ್ಯಮ ಪ್ರತಿನಿಧಿಗಳಿನ ಪ್ರಶ್ನೆಗಳಿಗೆ ಮಂತ್ರಿ ಸುನೀಲ್ ಕುಮಾರ್ ಅಭಿಪ್ರಾಯ ತಿಳಿಪಾದು. ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಮುಖ್ಯ ಸಂಗತಿಯಿಂದ ನಮ್ಮ ಸರ್ಕಾರ ಜವಾಬ್ದಾರಿ ಜಾರಿ ಕಾಣದಿಲ್ಲ. ಅವಿನ ಪ್ರಶ್ನೆ ಮಲ್ತದ್ದು ಕೆಲವೇರು ಕೋರ್ಟ್ಗೂ ಹೋತೀರು. ಒಂದೇತ ಓದಂಟು ಕೋರ್ಟುಡು ಉಪ್ಪು ನಡೆದವರ ಕಾಯ್ದೆ ಅನುಷ್ಠಾನ ಮಲ್ಪನವಳು ಎಲ್ಲಿಯ ಸಮಸ್ಯೆ ಉಂಡಾಪುಂಡು ಆಯ್ನಾತು ಬೇಗ ತಡೆಪುಲೇನು ದೆಪ್ಪಾದು ರಾಜ್ಯಡು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಆಪುಂಡು ಮಂತ್ರಿಯರು ಪಂಡೇರು. ಮೊದಲನೇ ಬಾರಿಗೆ ಇವತ್ತು ಬಿಜೆಪಿ ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಭೇಟಿ ಕೊಟ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಮತ್ತು ಸಮಾನ ಮನಸ್ಕರ ಸಲಹೆಗಳನ್ನು ತೆಗೆದುಕೊಂಡು ಮಂಗಳೂರು ಜಿಲ್ಲೆಯನ್ನು ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಎಲ್ಲ ಪ್ರಯತ್ನವನ್ನು ಇವತ್ತು ನಾವು ಮಾಡೋರಿದ್ದೇವೆ. ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರಕ್ಕೆ ಇವತ್ತಿಗೆ 6 ತಿಂಗಳು ಪೂರ್ಣ ಆಗಿದೆ. ಒಂದು ಸ್ಪಂದನಶೀಲ ಇರುವಂಥ ಸರ್ಕಾರ ನಮ್ಮ ಕಣ್ಮುಂದೆ ಇರುವಂಥದ್ದು. ಸರ್ಕಾರದ ಎಲ್ಲ ಅನುದಾನಗಳನ್ನು ಮತ್ತು ಎಲ್ಲ ಇಲಾಖೆಯ ಯೋಜನೆಗಳನ್ನು ಮಂಗಳೂರಿಗೆ ತರುವಂಥ ಪ್ರಯತ್ನ. ಮುಂದಿನ 10 ವರ್ಷಗಳಿಗೆ ಶಾಶ್ವತವಾದಂಥ ಯೋಜನೆಗಳು ಯಾವುದು ಮಂಗಳೂರಿಗೆ ಬೇಕಾಗಿದೆ ಅದೆಲ್ಲದನ್ನು ಕೂಡ ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಗೆ ಚರ್ಚೆಯನ್ನು ಮಾಡಿ ಅದೆಲ್ಲದನ್ನು ಕೂಡ ಅನುಷ್ಠಾನಗೊಳಿಸುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ಮಂಗಳೂರಲ್ಲಿ ನಾನು ಮಾಡೋದಿದೆ. ಗೋಹತ್ಯೆ ನಿಷೇಧದ ಕಾನೂನನ್ನು ನಮ್ಮ ಸರ್ಕಾರ ಆದ್ಯತೆಯ ಮೇರೆಗೆ ಮತ್ತು ನಮಗೊಂದು ಬದ್ಧತೆ ಇರುವ ಕಾರಣಕ್ಕೋಸ್ಕರ ನಾವು ತೊಗೊಬಂದಿದ್ದೇವೆ. ಅದನ್ನು ಪ್ರಶ್ನಿಸಿ ಕೆಲವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಹಾಗಾಗಿ ಅನುಷ್ಠಾನಗೊಳಿಸುವಂಥ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ನ್ಯಾಯಾಲಯದ ಕಾರಣದಿಂದಲೇ ಆಗ್ತಾ ಇದೆ. ಆದಷ್ಟು ಬೇಗ ಅದಕ್ಕಿರುವಂಥ ತಡೆಯಾಜ್ಞೆಗಳನ್ನು ತೆರವುಗೊಳಿಸಿ ನಾವು ಯಾವ ಬದ್ಧತೆಯಿಂದ ಗೋಹತ್ಯೆ ನಿಷೇಧದ ಕಾನೂನನ್ನು ಜಾರಿಗೆ ತಂದಿದ್ದೇವೋ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಇಡೀ ರಾಜ್ಯದಲ್ಲಿ ನಾವು ಬದ್ಧರಾಗಿದ್ದೇವೆ. ಪೂರಕವಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಗೋಶಾಲೆಯನ್ನು ತೆರೆಯುವಂಥ ಪ್ರಯತ್ನಕ್ಕೆ ಈಗಾಗಲೇ ಸರ್ಕಾರ ಚಾಲನೆಯನ್ನು ಕೊಟ್ಟಿದೆ. ಜಾಗವನ್ನು ಗುರುತಿಸಿದ್ದೇವೆ, ಅನುದಾನಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಪ್ರಾಚಾರ್ಯರು ಸಂಬಳಗೂ ಮಾತ್ರ ಉಪ್ಪಂದೆ ಕಲ್ಪನಕ್ಲಿಗೆ ಅನುಕೂಲ ಆಪುನಂಚಿನ ಕರ್ತವ್ಯವನ್ನು ಪಾಲನೆ ಮಲ್ಪನವು ಬಾಕಿದಕ್ಲಿಗೆ ಮಾದರಿಯಿಂದ ರಾಜ್ಯ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಯ ಬರವು ಮಂತ್ರಿ ಬಿಸಿ ನಾಗೇಶ್ ಪಂತಿರು. ಬೆಂಗಳೂರು ಶಾಸಕರನ ಭವನಡು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಪ್ರಾಚಾರ್ಯರ ಸಂಘದ 2022ನೇ ಸಾಲದ ಡೈರಿ ಬಿಡುಗಡೆ ಮಲ್ತದಾರು ಪಾತೇರಿಯರು.
ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಪ್ರಾಚಾರ್ಯರ ಸಂಘದ 2022ನೇ ಸಾಲದ ಡೈರಿನ ರಾಜ್ಯ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆ ಬರವು ಮಂತ್ರಿ BC ನಾಗೇಶ್ ಬೆಂಗಳೂರದ ಶಾಸಕರನ ಭವನಡು ಬಿಡುಗಡೆ ಮಾಡ್ತೀರಿ. ಈ ಪೊರ್ತಡು ಮಂತ್ರಿ BC ನಾಗೇಶ್ ಪತಿರ್ದು ಸಾಮಾಜಿಕ ಪರಿವರ್ತನದ ಒಟ್ಟುಗೂ ಪ್ರಾಚಾರ್ಯರು ಎಂಚ ಬದುಕೋಡು ಪನ್ಪುರೇನು ಬೇತಕ್ಲೆಗೆ ಮಾದರಿಯಾದ ತೋಜಾದು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಪ್ರಾಚಾರ್ಯರ ಸಂಘ ರಾಜ್ಯುಡೆ ಮಿತ್ತ ಪಂತ್ಯ ಪಾಡ್ದು ಪಂಡೇರು. ಸಮಾಜಗೂ ಬೋಡಾಯಿನ ಕಾರ್ಯಗಳನ್ನು ಸಂಘ ಮಲ್ತದು ಬರೋ ಕ್ಷೇತ್ರಡು ಬದಲಾವಣೆ ಮಲ್ಪನ ಪ್ರಯತ್ನ ಒಂದು ಪ್ರಾಚಾರ್ಯರು ಸಂಬಳಗೂ ಮಾತ್ರ ಒಪ್ಪಂದೆ ಸಮಾಜ ಅಕ್ಲೆನ ಮಿತ್ತದಿನ ವಿಶ್ವಾಸನು ಕಾತೊಂದು ಕಲ್ಪನಕ್ಲೆಗೆ ಅನುಕೂಲ ಆಪನಂಚಿನ ಕರ್ತವ್ಯಗಳನ್ನು ಪಾಲನೆ ಮಲ್ತನವು ಬಾಕಿತಕ್ಲೆಗೆ ಮಾದರಿಯಿಂದ ಮಂತ್ರಿ BC ನಾಗೇಶ್ ಪಂಡೀರು. ಶಿಕ್ಷಣ ಇಲಾಖೆಗೆ ಒಂದು ಕ್ವಾಲಿಟೇಟಿವ್ ಶಿಕ್ಷಣ ಕೊಡಬೇಕು ಅನ್ನೋದಾದರೆ ಸರ್ಕಾರ ಏನು ಮಾಡಬೇಕು ಅದು ಆ ಎಲ್ಲ ಕೆಲಸಗಳನ್ನು ಸಹಿತ ತಾವೇ ಮಾಡ್ತಾಯಿದ್ದೀರ ಅಂತ ಸಂಘದಿಂದ ಟ್ರೈನಿಂಗ್ ಕೊಡೋದು ಅಂತ ಮಿಕ್ಕಿದೆಲ್ಲವೂ ಸರಿ. ಆದರೆ ಫ್ರೀ ಕೊಡ್ತೀವಿ ಅನ್ನೋದಕ್ಕಿಂತ ಅದಕ್ಕೇನಾದ್ರು ಒಂದು ನಾಮಿನಲ್ ಚಾರ್ಜಸ್ ಇಟ್ಟು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಫ್ರೀ ಅಂತ ಯಾವುದಾದನ್ನು ಕೊಟ್ಟಿದ್ದೀವಿ ಅದರಲ್ಲಿ ಅದರ ಉಪಯೋಗಿಸ್ಕೊಂಡವ್ರ ಪರ್ಸಂಟೇಜನ್ನು ನೋಡಿದಾಗ ಒಂದೊಂದ್ಸರಿ ಇದಾಗುತ್ತೆ. ಅದ್ರ ಬದಲು ಒಂದು ತಾವು ಕೊಡ್ತಿರುವಂಥದ್ದಕ್ಕೆ ಒಂದು ನಾಮಿನಲ್ ಆಗಿ ಅಂದರೆ ಅಫೋರ್ಡಬಲ್ ಪ್ರೈಸಸ್ಸಲ್ಲಿ ಕೊಡುವಂಥ ಪ್ರಯತ್ನ ಮಾಡಿ ಅನ್ನೋದ್ರಿಂದ ಅವಾಗ ಅದು ಹೆಚ್ಚು ಉಪಯೋಗವೂ ಆಗುತ್ತೆ. ಅದರಿಂದ ಮಕ್ಕಳುಗಳು ಆಸಕ್ತಿ ಇದ್ದವಂಥವ್ರು ಮಾತ್ರ ಬಂದು ಅದನ್ನು ಕಲಿಯುವಂಥ ಪ್ರಯತ್ನವೂ ಆಗುತ್ತೆ. ಆವಾಗ ಮಿಕ್ಕಿದ್ದವ್ರಿಗೆ ತುಂಬ ಎಫೆಕ್ಟಿವ್ ಆಗಿ ನೀವು ಕೊಡ್ಬೋದು ಅಂತ ಅನಿಸುತ್ತೆ. ಹಿಜಾಬ್ ಪಾಡ್ನೆಗೆ ಹೆಣ್ಮಜನ ಕಲ್ಪನಾ ಪೊಣ್ಣುಲಿನ ಒಡಿಪದ ಸರ್ಕಾರಿ ಕಾಲೇಜಿಗೆ ಪೊಗ್ಗನ್ನಂಚ ನಿಷೇಧ ಮಲ್ತನ ಕೇಸಿಗೆ ಸಂಬಂಧಪಟ್ಟದು ರಾಷ್ಟ್ರೀಯ ಮಾನವ ಹಕ್ಕಿನ ಆಯೋಗ ಕರ್ನಾಟಕ ಸರ್ಕಾರಗೂ ನೋಟಿಸ್ ಜಾರಿ ಮಲ್ತದೆ. ಹಿಜಾಬ್ ಪಾಡ್ನೆಗೆ ಹೆಣ್ಮಜನ ಕಲ್ಪನಾ ಪೊಣ್ಣುಲಿನ ಒಡಿಪದ ಸರ್ಕಾರಿ ಕಾಲೇಜಿಗೆ ಪೊಗ್ಗನ್ನಂಚಿನ ನಿಷೇಧ ಮಲ್ತನ ಕೇಸಿಗೆ ಸಂಬಂಧಪಟ್ಟದು ರಾಷ್ಟ್ರೀಯ ಮಾನವ ಹಕ್ಕಿನ ಆಯೋಗ ಕರ್ನಾಟಕ ಸರ್ಕಾರಗೂ ನೋಟಿಸ್ ಜಾರಿ ಮಲ್ತದೆ. ಕೇಸ್ದ ವಿಚಾರಲು ಪೋಡಿಗೆ ಕುಲ್ಲವನವಾತಡು ದೂರುಡು ತೆರಿಪೈನ ವಿಚಾರಲು ಗಂಭೀರ ಸ್ವರೂಪದವಾದುಂಡು ಅಂಜಾದ ಈ ಕೇಸಿಡು ಕಾಲೇಜಿಡ್ದು ಪಿದೈಬೂರ್ನ ಕಲ್ಪನಕ್ಲಿನ ರಮಣ್ಯ ಹಕ್ಲಿನ ಗಂಭೀರವಾದ ಮೀರ್ದು ನೋಟಿಸ್ಡು ಪಂತಡು. ಈ ನೋಟಿಸ್ನು ಮಿತ್ತ ಮಟ್ಟದ ಬರವು ಇಲಾಖೆದ ಪ್ರಧಾನ ಕಾರ್ಯಂತೀರು ಬೊಕ್ಕ ಒಡಿಪು ಜಿಲ್ಲಾ ಮ್ಯಾಜಿಸ್ಟ್ರೇಟರ್ಗೆ ಕಳಪುಡ್ದಿತ್ತದು 4 ವಾರಲೆಡು ಉತ್ತರ ಕೊರಿಯರ ಆದೇಶ ಕೊರ್ತುಂಡು. ಎಲೆಕ್ಟ್ರಿಕ್ ಗಾಡಿಲೇನು ಚಾರ್ಜಿಂಗ್ ಮಲ್ಪನ ಚಾರ್ಜಿಂಗ್ ಸ್ಟೇಷನ್ ಕುಡ್ದ ಫಾರಂ ಫಿಜಾ ಮಾಲ್ಡ್ ತಾಪನೆ ಆತನು. ಮೇಯರ್ ಪ್ರೇಮಾನಂದ ಶೆಟ್ಟಿ ಗುರುವಾರ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಸ್ಟೇಷನ್ ಲೋಕಾರ್ಪಣೆ ಮಲ್ಪೇರು. ಎಲೆಕ್ಟ್ರಿಕಲ್ ಗಾಡಿಲು ಇತ್ತೆ ಕುಡ್ಲನಗರಗೂ ಪಜ್ಜೆದಿ ಒಂದು ಪುನಗ ಮುಖ್ಯವಾದ ಕರೆಂಟ್ ಚಾರ್ಜಿಂಗ್ ಸಮಸ್ಯೆ ಎದುರಾಕೊಂಡು ಗಿರಕಿಲಿಗೂ ಸಮಸ್ಯೆ ದಾಂತಿರಂಚ ಮಲ್ಪರೆ ಕುಡ್ಲಡು ಚಾರ್ಜಿಂಗ್ ಸ್ಟೇಷನ್ ಆತದ. ಕುಡ್ಲದ ಫಾರಂ ಫಿಜಾ ಮಾಲ್ಡ್ ಭಾರತದ ಬಾರಿ ಮಲ್ಲ ಚಾರ್ಜಿಂಗ್ ನೆಟ್ವರ್ಕ್ ಸ್ಟೆಟಿಕೋ ಸಂಸ್ಥೆ ತುವನ್ನ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಸ್ಟೇಷನ್ ತಾಪನೆ ಆದಿತ್ತದು ಅವಿನ ಮೇಯರ್ ಪ್ರೇಮಾನಂದ ಶೆಟ್ಟಿ ಗುರುವಾರ ಲೋಕಾರ್ಪಣೆ ಮಲ್ತಿರು. ಚಾರ್ಜಿಂಗ್ ಮಲ್ಪರೆ ಬರ್ಪನಕ್ಕಳು 2-3 ಗಂಟೆ ತನ್ಕ್ಲಿನ ಗಾಡಿಲಿನ ಚಾರ್ಜಿಂಗ್ ಸ್ಟೇಷನ್ ದೀಂಡ ಅಕ್ಲಿಗೆ ಹೆಚ್ಚು ಅನುಕೂಲ ಆಕೊಂಡು ನಗರಡು 4 ಇಂಚಿನ ಸ್ಟೇಷನ್ ಆವಡೊಂದು ಮೇಯರ್ ಪಂಡಿರು. ಸಾರ್ವಜನಿಕ ಜಾಗದಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳ ಸೌಕರ್ಯ ಇದ್ದರೆ ಸಹಜವಾಗಿ ಜನಸಾಮಾನ್ಯರು ಪೆಟ್ರೋಲ್ ಮತ್ತು ಡೀಸೆಲ್ನ ಬದಲಾಗಿ ಎಲೆಕ್ಟ್ರಿಕ್ ವೆಹಿಕಲಿಗೆ ಪರ್ಯಾಯ ವ್ಯವಸ್ಥೆಗೆ ಹೋಗ್ತಾರೆ. ಆದರೆ ಮಂಗಳೂರು ನಗರದಲ್ಲಿಯೂ ಕೂಡ ಇದರ ಕೊರತೆ ಎದ್ದು ಕಾಣುತ್ತಾ ಇತ್ತು. ಈ ನಿಟ್ಟಿನಲ್ಲಿ ಸಾಕಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳು ಮಾರುಕಟ್ಟೆಗೆ ಬಂದರೂ ಕೂಡ ಗ್ರಾಹಕರು ಅದನ್ನು ತಗೊಳ್ಳಿಕ್ಕೆ ಒಂದು ರೀತಿಯಲ್ಲಿ ಹಿಂದೇಟಾಗ್ತಾ ಇದ್ದರು. ಈ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಹೆಜ್ಜೆಯನ್ನು ಫಾರಂ ಫಿಜಾ ಮಾಲಿನವರು ಇನ್ನೊಂದು ಸಂಸ್ಥೆಯೊಟ್ಟಿಗೆ ಕೈ ಜೋಡಿಸಿ ಈ ಮಾಲಿನ ಬೇಸ್ಮೆಂಟಲ್ಲಿ ಒಂದು ಪಾರ್ಕಿಂಗ್ ಇದು ಎಲೆಕ್ಟ್ರಿಕ್ ವೆಹಿಕಲ್ನ ಒಂದು ಚಾರ್ಜಿಂಗ್ ಸ್ಟೇಷನನ್ನು ಇವತ್ತು ನೂತನವಾಗಿ ಲೋಕಾರ್ಪಣೆ ಮಾಡಿದ್ದಾರೆ. ಏನು ಈ ಚಾರ್ಜಿಂಗ್ ಯೂನಿಟನ್ನು ಕೂಡ ಒಂದು ರೀತಿಯಲ್ಲಿ ಸೇಲ್ಸ್ ಮಾಡಬೇಕು, ಅದನ್ನು ಪ್ರಮೋಟ್ ಮಾಡುವಂಥ ಒಂದು ಮೂಲ ಉದ್ದೇಶವನ್ನು ಕೂಡ ಇಟ್ಟಿದ್ದಾರೆ. ಖಂಡಿತವಾಗಲೂ ಕೆಲವೊಂದು ಖಾಸಗಿಯವರಿಗಿರ್ಬೋದು ಅಥವಾ ಕೆಲವೊಂದು ಸ್ವಉದ್ಯೋಗವನ್ನು ಆಧರಿಸಿ ಕೆಲವೊಂದು ಯುವಕರು ಕೂಡ ಈ ಒಂದು ಚಾರ್ಜಿಂಗ್ ಯೂನಿಟನ್ನು ಪರ್ಚೇಸ್ ಮಾಡಿ ಮುಂದಿನ ದಿವಸಗಳಲ್ಲಿ ಅವರು ಕೂಡ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಲು ಕೂಡ ಈ ಸಂಸ್ಥೆಯವರು ಅವಕಾಶ ಕಲ್ಪಿಸಿದ್ದಾರೆ. ಇದು ಸ್ಟ್ಯಾಟಿಕ್ ಅಂತ EV ಚಾರ್ಜಿಂಗ್ ಸ್ಟೇಷನ್.
ನಾವು ಮಂಗಳೂರಲ್ಲಿ ಹೊಸತಾಗಿ ಫೋರಮ್ ಮಾಲಲ್ಲಿ ಹಾಕಿದ್ದೇವೆ. ಸೊ ಇದರಲ್ಲಿ 4 ವೀಲರ್ಸ್, 2 ವೀಲರ್ಸ್, ಆಟೋ ರಿಕ್ಷಾ ಎಲ್ಲ ಚಾರ್ಜ್ ಮಾಡ್ಬೋದು. ಹೌದು, 4 ವೀಲರ್ ಆದರೆ 3 ಅವರ್ಸಲ್ಲಿ ಫುಲ್ ಚಾರ್ಜ್ ಆಗ್ತದೆ. ಆಟೋ ರಿಕ್ಷಾ ಎಲ್ಲ 1.5 ಅವರ್, ಬೈಕ್ಸ್ 1.5 ಅವರಲ್ಲಿ ಫುಲ್ ಚಾರ್ಜ್ ಆಗ್ತದೆ. ಇದು ದೊಡ್ಡ ಗನ್ ಇದು ಕಾರ್ಸ್ ಚಾರ್ಜ್ ಮಾಡಲಿಕ್ಕೆ. ಇದು 3 ಪಿನ್ ಚಾರ್ಜರ್. ಇದು ಆಟೋ ರಿಕ್ಷಾ, ಬೈಕ್ಸ್ ಎಲ್ಲ ಚಾರ್ಜ್ ಮಾಡ್ಬೋದು. ಸೊ ನಾವು ಮೂರು ಹಾಕಿದ್ದೇವೆ ಸ್ಟ್ಯಾಟಿಕ್ ಚಾರ್ಜಸ್. ಒಂದು ಚಾರ್ಜರಲ್ಲಿ 2 ಗಾಡಿ ಚಾರ್ಜ್ ಮಾಡ್ಬೋದು. ಸೊ ನಾವು 3 ಸ್ಟ್ಯಾಟಿಕ್ ಚಾರ್ಜಸ್ ಹಾಕಿದ್ದೇವೆ, ಟೋಟಲ್ 5 ಗಾಡಿ ಚಾರ್ಜ್ ಮಾಡ್ಬೋದು. ಮಂಗಳೂರಲ್ಲಿ ಈಗ ಇದು ಫಸ್ಟ್ ಇರೋದು EV ಚಾರ್ಜಿಂಗ್ ಸ್ಟೇಷನ್. ಸೊ ನಾವೀಗ ಫಸ್ಟ್ ಫಾರಮ್ ಮಾಲಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ, ಮತ್ತು ಈಗ ಮ್ಯಾಂಗ್ಳೂರ್ ಟು ಗೋವಾ ಹೈವೇಯಲ್ಲಿ ಕೆಲವು ಮಾತುಕತೆ ಆಗ್ತಾ ಇದೆ. ಸೊ ಅಲ್ಲಿ ಎಲ್ಲ ಹಾಕಲಿಕ್ಕೆ ಇದ್ದೇವೆ ಈಗ. ಬಿ ಜನಾರ್ದನ ಪೂಜಾರಿ ದುಂಬಾಳ್ತಿಡು ಕೂಡ್ಲಡ ಜನವರಿ 26ಕ್ಕೆ ನಡಪಾಯಿನ ಸ್ವಾಭಿಮಾನದ ನಡಿಗೆ ಕಾರ್ಯಕ್ರಮ ಜಾತಿ ಮತ ಧರ್ಮ ಮೀರಿದ ಗೆಲ್ಮೆಡ್ ನಡೆತದನೆಂದು ಕುದ್ರೋಳ್ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ಪಂತಿರು ಆರು ಶುಕ್ರವಾರ ಕೂಡ್ಲದ ಪತ್ರಿಕಾ ಭವನೋಡು ಸುದ್ದಿಕೂಟೋಡು ಪಾತೇರಿಯರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನೋಡು ಸುದ್ದಿಕೂಟೋಡು ಪಾತಿರ್ದು ಬಿ ಜನಾರ್ದನ ಪೂಜಾರಿ ದುಂಬಾಳ್ತಿಡು ಜನವರಿ 26ಕ್ಕೆ ಕುಡ್ಲಡ್ ನಡತ್ನ ಸ್ವಾಭಿಮಾನದ ನಡಿಗೆ ಕಾರ್ಯಕ್ರಮ ಜಾತಿ ಮತ ಧರ್ಮ ಮೀರ್ದು ಜನ ಪಾಲ್ದಸೊಂದು ಗೆಲ್ಮೆ ಪಡೆತಿಂಡು ಒಂದು ಎಂಕ್ಲ ಪೊರಂಬಾಟ ಒಂಜಿ ಹಂತದ ಶುರು ಮಾತ್ರ ಎಂದು ಬಂಡಿರು. ಕರ್ನಾಟಕಡು ಜಾತಿ ಗೊಂಜದಂಚ ನಿಗಮ ಮಂಡಳಿ ಆಂಡಲ ರಾಜ್ಯಡು ಹೆಚ್ಚು ಜನ ಒಪ್ಪುನ ಬಿಲ್ಲವ ಈಡಿಗೆ ಸಮಾಜದ ಪುದರಡು ನಿಗಮ ಮಂಡಳಿ ತಾಪನೆಗೆ ತನ್ನಲ ದಿನ ಕುಡ್ದು ಬೈದಿಜಿ. ಕುಡ್ಲ ವಿಮಾನ ನಿಲ್ದಾಣಗೂ ಕೋಟಿ ಚೆನ್ನೇರ್ನ ಪುದರ್ದಿಯರ ಒತ್ತಾಯ ಉಂಟು. 1-2 ವರ್ಷಡು ಫೈಲ್ ಡೇ ಬಾಕಿ ಆತಂಡು. ಈ ಬಗೆಟ್ ಪಕ್ಷಭೇದದ ಅಂತೆ ಸಂಘರ್ಷದ ಅಂತೆ ಪೊರಂಬಾಟ ಮಲ್ಪುವ ಬಿರಿವಿರಿಗೆ ಸರಿಯಾಯಿನ ತಾನಮಾನಗಾದ ರಾಜ್ಯ ಮಟ್ಟಡು ಮಲ್ಲ ಮಟ್ಟಡು ಪೊರಂಬಾಟ ನಡಪೆರೊಂಡು ಗುರುಕ್ಲಿನ ತತ್ವದಂಚ ಸಂಘರ್ಷದ ಅಂತೆ ನಡಪ ಮಾತಾ ಪೊರಂಬಾಟಗಳ ಈ ಜಾತ ಮುನ್ನುಡಿಯಿಂದ ಆರ್ ಪದ್ಮರಾಜ್ ಪಂಡೇರು. ಆ ನಾರಾಯಣ ಗುರುಗಳ ತತ್ವ ಸಂದೇಶದಂತೆ ಎಲ್ಲರೂ ಬದುಕಲು ನಾವು ಪ್ರೇರೇಪಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಒಂದು ನಡಿಗೆಯನ್ನು ನಾವು ಹಮ್ಮಿಕೊಂಡಿದ್ದೆವು. ತಮಗೆಲ್ಲ ಗೊತ್ತಿದೆ ಇದು ಯಾವ ರೀತಿಯಲ್ಲಿ ಯಶಸ್ಸು ಕಂಡಿತು ಅಂತ ಹೇಳಿ. ಇಲ್ಲಿ ಯಾವುದೇ ಪಕ್ಷದವರ ಪಕ್ಷಾತೀತವಾಗಿ ಜಾತಿ ಮತ ಧರ್ಮವನ್ನು ಮೀರಿ ನಡೆದಂಥ ಈ ಒಂದು ಸ್ವಾಭಿಮಾನ ನಡಿಗೆ ಇದು ಬಹಳ ಯಶಸ್ವಿಯಾಗಿ ನಾವು ಒಂದು ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಏನು ಒಂದು ಮಾನದಂಡ ಇಟ್ಕೊಂಡು ನಾವು ಇದನ್ನು ಕರೆ ಕೊಟ್ಟಿದ್ದೇವೋ ಆ ರೀತಿ ಬಹಳ ಒಂದು ಉತ್ತಮ ಸ್ಪಂದನೆ ನಮಗೆ ಸಿಕ್ತು. ನಮ್ಮ ಕರೆಯಂತೆ ಆ ಒಂದು ಸದ್ಭಾವನಾ ನಡಿಗೆ ಸ್ವಾಭಿಮಾನ ನಡಿಗೆಯಲ್ಲಿ ಯಾವುದೇ ನಾರಾಯಣ ಗುರುಗಳು ಕೊಟ್ಟಿರುವಂಥ ಹಳದಿ ಪತಾಕೆ ಮತ್ತು ವಸ್ತ್ರ ಸಂಹಿತೆಯಲ್ಲಿ ಕನಿಷ್ಠ ಹಳದಿ ಶಾಲನ್ನು ಧರಿಸಬೇಕು ಅಂತ ನಾವು ಹೇಳಿದ್ದು ಆ ಪ್ರಕಾರ ತಾವೆಲ್ಲ ನೋಡಿದ್ದೀರಿ. ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಇದೊಂದು ಬಹಳ ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ನಾರಾಯಣ ಗುರುಗಳ ಅನುಯಾಯಿಗಳು ತೋರಿಸಿಕೊಟ್ರು. ನಾರಾಯಣ ಗುರು ವಿಚಾರ ವೇದಿಕೆ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್, ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಬಿರ್ವೇರೆ ಮಹಾಮಂಡಲದ ಒತ್ತು ಗುರುಕಾರ್ಯರು ಸೂರ್ಯಕಾಂತ್ ಸುದ್ದಿಕೂಟುಡಿತ್ತೇರು. ಕುಡ್ಲ ಬೋಳೂರು ಜಾರಂದಯ್ಯ ದೇವಸ್ಥಾನಡು ಶುಕ್ರವಾರ ವರ್ಷಾದಿ ಜಾತ್ರದ ಬಂಡಿ ಉಚ್ಚಯ ಉದಿಪನಾಂಡು ಶಾಸಕರು ವೇದವ್ಯಾಸ್ ಕಾಮತ್, ಕುಡ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ ಮೀಜಾರ್, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ, ಉಪನ್ಯಾಸಕರು ಡಾಕ್ಟರ್ ರವೀಶ್ ಪಡುಮಲೆ ಇಂಚ ಬಿನ್ನೇರು ಪಾಲ್ದೆ ತೊಂದಿರು. ಕುಡ್ಲದ ಬೋಳೂರು ಜಾರಂದಯ್ಯ ದೇವಸ್ಥಾನಡು ವರ್ಷಾದಿ ಬಂಡಿ ಜಾತ್ರೆ ಶುರುವಾತನು ಶುಕ್ರವಾರ ಬಂಡಿ ಉಚ್ಚಯ ಉದಿಪನದ ಸಭಾಲಿ ಸಾಟಣೆ ಮಲ್ತಿತ್ತೇರು. ಆಡಳಿತ ಸಮಿತಿದ ಕೋಶಾಧಿಕಾರಿ ಚಂದ್ರಕಾಂತ್ ಕುಮಾರ್ ಎದುಕೊಂಡಿರು. ಬೋಳೂರು ವಾರ್ಡ್ ಕಾರ್ಪೊರೇಟರ್ ಜಗದೀಶ್ ಎಂ ಶೆಟ್ಟಿ ಗುರುಕಾರ್ಮಿಡು, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ್ ಮಿಜಾರ್, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರೆರು, ಉಜಿರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಉಪನ್ಯಾಸಕರು ಡಾಕ್ಟರ್ ರವೀಶ್ ಪಡುಮಲೆ ಇಂಜ ಬಿನ್ನೇರ್ನ ಸೇರಿಗೆಡು ಬಂಡಿ ಉಚ್ಚಯ ಉದಿಪನಾಂಡು. ಡಾಕ್ಟರ್ ರವೀಶ್ ಪಡುಮಲೆ ಧಾರ್ಮಿಕೋಪನ್ಯಾಸ ಕೊರಿಯರು. ಸತ್ಯ ನ್ಯಾಯ ಧರ್ಮನು ಗೆಂದಾದು ಒರಿಪೊಡು ನಂಬಿ ಸಂಸಾರನು ಒರಿಪಾವಡೊಂದು ಕೂಳೂರ ಸುದೆರ್ದು ಗೋಚಾರಗು ಬತ್ತನ ಸತ್ಯ ಜಾರಂದಾಯಿ ಎಂದು ಡಾಕ್ಟರ್ ರವೀಶ್ ಪಡುಮಲೆ ಪಂಡಿರು. ಇನ್ನು ಸತ್ಯನಾರಾಯಣ ಪೂಜೆ ಮಲ್ತೊಂಡಿದ್ದನ ದಾದ ಆಪುಂಡು ಒಂದು ಪಂಪಿನ ಒಂಜಿ ಪ್ರಶ್ನೆ ಬೈದಲೆ
ಮಲ್ತಣದಿತ್ತಂಡ ಸತ್ಯನಾರಾಯಣ ಪೂಜೆನ ವಾರೀತಿಡು ಮನ್ಪೋಲಿ ಪನ್ಪುನೇನು ಆ ನಮ್ಮ ಸ್ಕಂದ ಪುರಾಣ ನಮಕ್ ಬಾರಿ ಪೊರ್ಲುಡು ತೆರಿಪಾದು ಕೊಡ್ತೇವೆ ಖಂಡಿತ ಬಾತ್ಲ ನಮ್ಮ ಸಕಲ ಐಶ್ವರ್ಯವನ್ನು ಈಡೇರಿಸವಡ್ದಂಡ ಸಕಲ ಐಶ್ವರ್ಯವನ್ನು ನಮ್ಮ ಗಳಿಸವಡ್ದಿತ್ತಂಡ ನಮ್ಮ ಸತ್ಯನಾರಾಯಣನ ಪೂಜೆನ ಮನ್ಪುಲಿಗೆ ಐಕು ಒವ್ವೇ ರೀತಿದ ಕಟ್ಟಲೆ ಇಜ್ಜಿ ಪನ್ಪಿನೇ ನಮ್ಮ ತೆರಿಯೊಂದು ಬತ್ತಿನಂಚಿನ ವಿಷಯ ಸುದೆತ್ತ ಬರಿಟ ಒಂಜಿ ಮರತಡಿಟ ಆತನ ಒಂಜಿ ಕಟ್ಟೆಡ ಓಲೆ ನಮ್ಮ ಪೂಜೆ ಮಲ್ತಂದಿತ್ತಲ್ಲ ಆ ನಾರಾಯಣ ದೇವರಿಗೆ ಇಷ್ಟ ಅರ್ಥ ಆಪುಂಡು ಆ ನಾರಾಯಣ ದೇವರಿಗೆ ಮನಸ್ಸಿಗೆ ನೆಮ್ಮದಿ ಆಪುಂಡು ಆ ಮುಖೇನವಾದೆ ನಮ್ಮ ಎಂಚಿನ ಆ ದೇವರಿಗೆ ಪ್ರಸಾದದ ಮಲ್ತದೆ ನಮ್ಮ ಅರ್ಪಣೆ ಮಲ್ಪುವನ ಆ ಸಪಾತದ ಮುಖಾಂತರ ನಮಗೆ ತೃಪ್ತಿನ ಕೊರೊಂದು ಪೇರೆ ಬಂದುಳೆ ನಮಕು ಮಾತ್ರೆಗಳ ತೆರೆದುಂಡು ಇನಿ ಸತ್ಯನಾರಾಯಣ ಪೂಜೆ ಮಲ್ತದೆ ಆ ಪ್ರಸಾದನು ನಮ್ಮ ಬುಡಿದು ಪೋಯ ನಿತ್ತನ ದಾದ ಆಪುಂಡು ಪನ್ಪುನೇನು ನಮಕ್ ಅಣ್ಣೆರ್ನಕ್ಲು ಆಯ್ನ ಪೂಜಾ ವೃತ್ತದ ಕತ್ತೆಟ ನಮಕ್ ತೆರಿಪ ಒಂದು ಪೋಪೇರೆ ಇನಿ ಆ ವೈದಿಕ ಸಾಹಿತ್ಯದ ಸ್ಕಂದ ಪುರಾಣಡು ಬತ್ತಿನಂಚಿನ ಆ ನಾರಾಯಣ ದೇವರನ ಸುಗಿಪು ನಮ್ಮ ತುಳುವ ಮಣ್ಣಿಡ್ಲ ತುಳುವ ನಾಡಿಡ್ಲ ಇನಿ ನಮ್ಮ ಬೆರ್ಮೆರ್ನ ಸಂದೆಡೆ ಬಾರಿ ಪೊರ್ಲುಡು ಎಂಚ ನಮ್ಮ ನಾರಾಯಣ ದೇವರನ ಸುಗುಪೊಲಿ ಪನ್ಪುನೇನು ಪೊರ್ಲುಡು ತೆರಿಪಾದು ಕೊಡ್ತೀರಿ ಲೀಲಾಕ್ಷ ಬೀಕರ್ ಕೇರಿರ್ ಪಾತಿರ್ದು ಜಾರಂದಾಯನ ಬೇಲೆ ಮಲ್ತಂಡ ಆಯನೇ ಕೀರ್ತಿ ಕೊರ್ಪೆ ಎಂಕ್ಲು ಹೆಜಮಾಡಿಡು ಜಾರಂದಾಯಗ ಬಂಗಾರದ ಕಡ್ತಲೆ ಮಲ್ಪಯರೆ ಬಲರಾಜ್ ಕೋಟ್ಯಾನೆರ್ನ ಸೂಚನೆ ದಂಚ ಮುಲ್ಪನೆ ಪ್ರಾರ್ಥನೆ ಮಲ್ತದು ಜಾರಂದಾಯಗ ಮಾತ್ರ ಅತ್ತು ಬಂಟಗ್ಲ ಕಡ್ತಲೆ ಆತಂಡು ಬಲರಾಜ್ ಕೋಟ್ಯನ್ ಒಂಜಿ ಪವನ್ ಬಂಗಾರ್ಲ ಕೊಡ್ದಿತ್ತೇರು ಪಂಡಿರು ಆಂಡ ಮೂಲ್ ಬರ್ತದೆ ಎಂಕಲ್ ಜಾರಂದಾಯಡ ಕೈ ಮುಗಿದು ಎಂಕಲ್ ಪೋಯಿನೇಡ್ ಬೊಕ್ಕ ಎಂಕಲೆಗೆ ಅವಲ್ಗು ಖಾಲಿ ಜಾರಂದಾಯಗೆ ಅತ್ತು ಬಂಟಗ್ಲ ಕುಡಂಜಿ ಕಟ್ಸಲೆ ಆಂಡ್ ರಡ್ಡು ಕಟ್ಸಲೆಲ್ಲ ಆರೆ ಕಾರಣ ಮುಲ್ತ ಮುಂದೇಕ್ ಅವೇ ಅತ್ತಂದೆ ಬಲರಾಜರಾರ್ನ ಸ್ವಂತ ನಿಲೆಟ್ ಒಂಜಿ ಪವನ್ ಬಂಗಾರ ಸನ ಅಲ್ಪ ಕೊಡ್ತೇರು ಅವೇನೆಂಕಲ್ ಯಾಪ್ಪಲ ಮರಪರೈಜಿ ಸೈಟಡ್ ಬೊಕ್ಕ ತುಲೆ ಆ ಕಾರ್ಣಿಕನ ತುಲೆ ನಮ್ಮದಾಲ ಮನ್ಪುನತ್ತು ಜಾರಂದೆ ಒಡೆ ಮುಟ್ಟೇನೆ ಆಯ್ತಾ ನೆಕ್ಸ್ಟ್ ಜಾರನ ಮುಗ ಬಂಗಾರದ ಮನ್ಪೊಡು ಬಂದೇನೆ ಕೂಡ ಮಾತಿರ್ಲ ಎಂಕ್ಲ ಆಲೋಚನೆ ಬಂದ ಯಾದವ ಅನ್ಪುನ್ ಬಂದ ಆಂಡ ಒಂಜಿ 2 ವರ್ಷದುಂಬು ಜಾರಂದೆ ಬಂಗಾರದ ಮುಗಾಲ ಆಂಡ್ ಅಂಚಾದು ಎಂಕಲ್ ದಾಲ ಮನ್ಪರ ಇಚ್ಚಿ ಜಾರಂದೆ ಎಂಕಲೇನು ಖಾಲಿ ಎಂಕಲ್ ನಿಮಿತ್ತ ಮಾತ್ರ ಆಂಡ ನಮ್ಮ ಕೈಟು ಮನ್ಪಾದು ಆ ಎಂಕಲೆಗ್ ಪುದರ್ಲ ಕೀರ್ತಿಲ ಆಯಕ್ ಬರ್ಪು ಅಂಚಾದು ಏರೇರು ಜಾರಂದಾಯನ ಬೇಲೆ ಜಪ್ಪೇರ ಅಕ್ಕಲೆಗ್ ದೈವ ದೇವೇರು ಮಸ್ತ್ ಅನು ಮಂತು ಕೊರ್ಪೆ ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರ್ದು ತನಕ ಓಟು ಗುಂತೇರೆ ಸೀಟು ತಿಕ್ಕುನ ಬೊಕ್ಕ ಗೆಂದನ ಸೂಚನೆ ಈ ದೈವಸ್ಥಾನೊಡದೆ ತಿಕ್ಕದಿತ್ತಿನಂದು ಪಂಡೇರು ದೇವೇರ್ನ ದೈವದ ಕೃಪಾ ಕಟಾಕ್ಷ ಇತ್ತನ ಎಂಕುಲು ಮಲ್ಪುನಂಚಿನ ಪ್ರತಿ ಒಂಜಿ ಬೇಲೆ ಎಂಕಲ್ನ ಬೆರಿ ಸಹಾಯದ ಅಂತ ಉಂಟುಂಡು ಐಕ್ ನಾನಾ ರೀತಿಯ ಉದಾಹರಣೆಗಳು ಉಳ್ಳ ಜಾರಂದಾಯದ ಪ್ರತಿ ಒಂಜಿ ಈ ಒಂಜಿ ಬಂಡಿ ಉತ್ಸವಪ್ಪು ಪ್ರತಿ ಒಂಜಿ ಕಾರ್ಯಕ್ರಮಡು ಏನು ದುಂಬುಡ್ದು ಭಾಗವಹಿಸುವುದಿಲ್ಲ ನನ್ನ ದುಂಬುಗಳ ನಿಖಲೊಟ್ಟಿಗೆ ಸಂಪೂರ್ಣವಾದುಲ್ಲ ಸರ್ಕಾರದ ಎಂಚಿನ ಪುರ ಅವಕಾಶಗಳು ಮಲ್ತುಕೊಡಾಪುಡು ಸರ್ಕಾರದ ಬೇತೆ ರೀತಿಯ ಅವಕಾಶಗಳನ್ನು ಮಲ್ತುಕೊರ್ಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತ ಅವೇನು ಮಲ್ತದು ಜಾರಂದಾಯದ ಈ ಸಂದರ್ಭದ ಬಂಡಿ ಉತ್ಸವ ಮಾತ್ರತ್ತು ಜೀರ್ಣೋದ್ಧಾರ ಉಪ್ಪು ಬೇತೆ ಬೇಲೆಗೆ ಯಾನುಪ್ಪು ನಮ್ಮ ಕಾರ್ಪೊರೇಟರ್ ಜಗದೀಶ್ ಶೆಟ್ರಲ್ಲ ಪೂರೆಲ್ಲ ನಮ್ಮ ಸೇರಿದು ಪೂರ್ಣ ಪ್ರಮಾಣದ ಎಂಕುಲ ಐತೊಟ್ಟಿಗೆ ಸೇರೊಂದು ಮಲ್ಪುನಂಚಿನ ನಿಖಲೊಟ್ಟಿಗೆ ಮಲ್ಪುನಂಚಿನ ಪೂರ್ಣ ಪ್ರಮಾಣದ ಎಂಕುಲು ಮಲ್ಪುನಂಚಿನ ಬೇಲೆನ ಮಲ್ದ ಕೊರೋನಾ ಸೀಕದ ಪುರ್ತುಡು ಅವೇತು ಜನಕು ವನಸ್ಥ ವ್ಯವಸ್ಥೆ ಮಲ್ತದ್ನ ನಂದಿನಿ ರಘುಚಂದ್ರ ಬೋಳೂರು ಮಸಣದ ಬುಳಿಚಿಲಿ ಸೇರ್ನಂಚ ಸಮಾಜ ಸೇವೆಗಾದ ಗಣೇಶ್ ಕುಲಾಲ್ ಬೊಕ್ಕ ದೈವಸ್ಥಾನಡು ಭಾರಿ ಸೇವೆ ಸಂದಾದ್ನ SL ಶ್ರೀಧರ್ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು ದೈವಸ್ಥಾನದ ಒತ್ತುಗುರು ಕಾರ್ಯರು ಬಲರಾಜ ಸಿ ಕೋಟ್ಯಾನ್ ಈ ಪೊರ್ತುಡು ಶಾಲೆಗೆ ಕೊಡುಗೆ ಕೊರಿಯರು ರಾಜ್ಯ ರೈತ ಸಂಘ ಹಸಿರು ಸೇನದ ಜಿಲ್ಲಾ ಗುರುಕಾರ್ಯರು ಗಿರೀಶ್ ಕೊಟ್ಟಾರಿ ನುಪ್ಪು ಪ್ರಸಾದ ಸೇವೆ ಉದಿಪನ ಮಲ್ಪೆರೆ ಬತ್ತನ ಶ್ರೀಮತಿ ಸುಜಾತ ಬೊಕ್ಕ ನವೀನ್ ಕುಂದರ್ ಆಡಳಿತ ಮುಕ್ತೇಸರರು ಬಿ ವಿಶ್ವನಾಥ್ ಕೋಟ್ಯಾನ್ ದೈವಸ್ಥಾನದ ಗುರುಕಾರ್ಯರು ಶ್ರೀಧರ ಕುಮಾರ್ ದೇವಾನಂದ ಕಡಪಿನಾಯ ಉದ್ಯಮಿಲಾಯನ ಶಿವಾನಂದ ಪ್ರಭು ಬೊಕ್ಕ ವಿದ್ಯಾಧರ್ ವಿಠೋಬಾ ನಾಗವೇಕರ್ ಪಾಲ್ದೆ ತೊಂಡೇರು ದಿನೇಶ್ ಸುವರ್ಣರಾಯಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು
ಕುಡ್ಲಾ ಕುಂಜತ್ತ ಬೈಲ್ದ ನಂದಿನಿ ಮಹಿಳಾ ಮಂಡಳಿ ಮುಕ್ಕಿಲ್ನ ನಿಲಿಟ್ಟು ನಂದಿನಿ ಮಹಿಳಾ ಮಂಡಲದ ಚಾವಡಿಡು ಪೊಂಜೋಲಿನ ತಾನಮಾನದ ಬಗೆಟ್ ಲೇಸು ಇಂಚಿಪ ಅಟ್ಟಣೆ ಆದಿತ್ತಂಡು ಬಜ್ಪೆ ಸುಂಕದ ಕಟ್ಟೆ ಕಾಲೇಜದ ಪ್ರಾಂಶುಪಾಲರು ಡಾಕ್ಟರ್ ಲತಾ ಕೋಟ್ಯನ್ ಗುರ್ಕಾರ್ ಮಿದ ಮನೆಟಿದ್ದೀರು. ಕುಡ್ಲಾ ಕುಂಜತ ಬೈಲ್ದ ನಂದಿನಿ ಮಹಿಳಾ ಮಂಡಳಿ ಮೊಕ್ಲಿನ ನಿಲಿಟ್ಟು ನಂದಿನಿ ಮಹಿಳಾ ಮಂಡಲದ ಚಾವಡಿಡು ಪೊಂಜೋಲಿನ ತಾನಮಾನದ ಬಗೆಟ್ ಲೇಸು ಇಂಚಿಪ್ಪ ಅಟ್ಟಣೆ ಆದಿತ್ತಂಡು ಬಜ್ಪೆ ಸುಂಕದ ಕಟ್ಟೆ ಕಾಲೇಜದ ಪ್ರಾಂಶುಪಾಲರು ಡಾಕ್ಟರ್ ಲತಾ ಕೋಟ್ಯಾನ್ ಗುರ್ಕಾರ್ ಮಿದ ಮಣಿಟಿತ್ತದು ತುಡರ್ ಅರಳಾದು ಲೇಸದ ಉದಿಪನ ಬಿನ್ನಿರ್ನ ಸೇರಿಗೇಡು ನಡೆತಂಡು. ಪೊಂಜೋಲಿನ ತಾನಮಾನದ ಬಗೆಟ್ಟು ಮಲ್ಲ ಬಿನ್ನೆರ ಮಣಿಟಿತ್ತಿನ ಡಾಕ್ಟರ್ ಪ್ರಿಯಾ ಹರೀಶ್ ಗೇನದ ಪೊಲಬು ಮಲ್ತು ಕೊರಿಯರು. ಒಂದು ಪೆಣ್ಣು ಬಿದ್ದಿನದ ಯಾದಕ್ಕೇನುವ ನಮ ಬಾಲ್ಯ ಪುಂಡದಕ್ಕೇನುವ ಆಣುಬಾಲನ ಪೆಣ್ಣು ಬಾಲನ ಆಣುಬಾಲ ಪಂಡ ಆಣುಬಾಲನ ಪೆಣ್ಣು ಬಾಲಿನ ಪಂಪಿನ ಸಸಾರ ಬೊಂಬಲ ಹಾಕೊಂಡು ಇತ್ತಲ ಹಾಕೊಂಡು ಐದು ಉದಾಹರಣೆ ಪಣ್ಣುಂಡ ಕಜಾದ ಡಬ್ಬಿಡು ಬೊಂಬಾಲ ತಿಕ್ಕೊಂಡುಂಡು ರೈಲ್ವೆ ಸ್ಟೇಷನ್ ಪೊಂಡು ಬಾಲ ತಿಕ್ಕೊಂಡುಂಡು ಇಂಚಿಪ್ಪಗೊಂದು ಸಾಮಾಜಿಕ ಜಾಲತಾಣ ನಿಲ್ತಿಯಾರು ಬಾಕ್ಸ್ ಒಂದು ಬಾಲಿನ ಬಿಡ್ತೇವೆ ಪೊಣ್ಣು ಬಾಲೆ ಆಯ್ಬೇಕೇ ಬಿಡ್ದಪ್ಪರತ್ತೆ ಒಂದು ಕಾಲ ಇತ್ತು ದಾದಾನ ಪಣ್ಣುಂಡ ಒಂದು ಬಾಲ ಪುಟ್ಟಿ ಕೂಡಲೇ ಲಕ್ಷ್ಮೀ ಭೂಮಿಗೆ ಬತ್ತಲು ಪಂಪಿನ ನಂಬೊಳಗೆ ಇರ್ತದೆ ಅಂಡ ಆ ಲಕ್ಷ್ಮಿ ಬಂಜುಡುಪ್ಪುನಗನೇ ಕೇರ್ಪೇರು ಮೂಡೇರು ಕೆಮ್ಮುಡೇರು ಬಂಜುಡುಪ್ಪುನಗನೇ ಕೇರ್ಪೇರು ಬತ್ತಿ ಮಕ್ಕಳಿಗೆ ಇರ್ತಿನ ಜೀವಂತ ಉದಾಹರಣೆಗಳು ನಮ್ಮ ಎದುರುಂಡು ಅಲ್ಲಿ ಅಪ್ಪೆ ಆದು ಮಗಲಾದು ತಂಗಡಿಯಾದು ಪಲ್ಲಿಯಾದು ಇಂಚ ಮಾತ್ರ ರೂಪುಡು ಪೊಣ್ಣುಗಳ ಅಂಚನೆಲ್ಲ ನಿಜ ರೂಪದಾಗ ಒಂದು ಜೀವನ ಅಲ್ಲಿಗೆ ಸೃಷ್ಟಿ ಮಾಡ್ತಾರೆ ಶಕ್ತಿ ಉಂಡೋದು ತಂದುಂಡ ಆ ಪುಣ್ಣನ ಶಕ್ತಿಯೇ ತುಂಬುಂದು ಎನ್ನಲೆ ಬಂದುಲೆ. ನನುರ್ತಿ ಮಲ್ಲ ಬಿನ್ನೆದಿ ಸಮಾಜ ಸೇವಕಿ ಡಾಕ್ಟರ್ ಸಂಶಾದ್ ಎಡ್ಡೆಪ್ಪುದ ಮದಿಪು ಕೊರಿಯರು. ಖಾಲಿ ಒಂಜಿ ಯಾನೆ ಎನ್ನ ಸುಖನ ತೂವೊಂದು ಕುಳಿತು ಮನೆ ಪಂದ ಕುಳ್ಳ ಐಕೊಂಜಿ ಮರ್ಯಾದಿಜ್ಜಿ ಪೂರ ಜನಕಲೆಲ್ಲ ಯೋಗ ಸಮ ತೂವಡು ಪಂಪಿನ ಎಂಕಲ್ ಆಸೆ ಹೇಳಿದ ಬೊಕ್ಕ ಎಂಕಲು ಏತೋ ಕಡೆ ಇತ್ತಂಜಿ ಎಂಕ ಡಾಕ್ಟರೇಟ್ ಬೈದೆನು ಬಂದಂಜಿ ಬಿರುದು ಬಂದು ಪಂಪಿನದ್ದು ಅವು ಪೂರ ನಿಕ್ಕಲ್ನ ಪೂರ ಆಶೀರ್ವಾದದ ಬೈದೇನೆ ಎನ್ನ ಕಷ್ಟ ಸುಖನ ರಾತ್ರಿ ಪಗಲು ಬಂದು ತೂವಂದೆ ಯಾನು ಬೇಳೆ ಮಲ್ತಿನ ಐತಿ ನಿಕ್ಕಲು ಪೂರ ಎಂಕ ಸಪೋರ್ಟ್ ಮಲ್ತಿನೇಗೆ ಡಾಕ್ಟರೇಟ್ ಆತೀನಿ ಖಾಲಿ ಯಾನು ಇಲ್ಲದಲ್ಲ ಕೂಡ ಎಂಕ ಡಾಕ್ಟರೇಟ್ ಆತುವ ಆಪುಜಿ ಯಾನು ನನಕಲ ಎಂಕ ರಡ್ಡು ಜೋಕುಲುಂಡು ಎಲ್ಲೆಡೆ ಎನ್ನ ಪೊಪ್ಪಮ್ಮ ತೀರ್ಬೋತೇರು ಯಾನ ರಡ್ಡು ಜೋಕುಲುಂಡು ಎನ್ನ ಕಣ್ಣೆಲ್ಲ ದೆತ್ತಾಯರು ಯಾನೆ ದುಂಬು ದೀನ ಕಾರಣ ಪಿರದೀಪಿನ ಜಾಯಿಮಣಿ ಇಜ್ಜಿ ಎಂಕ ಮಾತ್ರ ಜಾತಿ ಇಜ್ಜಿ ಪ್ರತಿಯೊಂದು ನಿಕ್ಕಲ್ಲ ಮಹಿಳೆಯರ ಸ್ಥಾನಪಾನ ಬಂದು ಕಾಲಿ ಇನ್ನು ಕೇಂದು ಪೋಪಿನತ್ತು ಈ ನಂದಿನಿ ಮಹಿಳಾ ಮಂಡಲ ಪಂಡ ಎಂಕಲ ಗೃಹ ಕಾರ್ಮಿಕರನ್ನ ಒಕ್ಕೂಟ ಯೂನಿಯನ್ ಸ್ಟಾರ್ಟ್ ಆತೀನಿ ಈ ನಂದಿನಿ ಮಹಿಳಾ ಮಂಡಲ ಅವು ಏಕನೇ ಕೆಮ್ಮೆ. ಡಾಕ್ಟರ್ ಲತಾ ಕೋಟ್ಯಾನ್ ಗುರ್ಕಾರ್ ಮಿದ ಮದಿಪು ಕೊರ್ದು ಪಾತಿರಿಯರು. ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಡತೆ ಐಟ್ ಬಕ್ಕ ದಿನ ಒಂದು ಘೋಷಣೆ ಮಲ್ತೇವೆ ವಿಶ್ವಾಸ ಐಟ್ ಬಕ್ಕ ಕೂಡ 1991 ರಕ್ಷಾನ ಮುಕ್ತ ಪೊನ್ನು ಜೋಕ್ಲಿನ ದಶಕ ಪಂದು ಮಲ್ತೇವೆ ಪೊನ್ನು ಜೋಕ್ಲಿಗೆ ಹೆಚ್ಚೋಗಿ ಮಹತ್ವವನ್ನು ಕೊರಿ ಇರುತ್ತೆ 5 ಬೊಕ್ಕ 2001 ಮಹಿಳೆಯರ ಸಬಲೀಕರಣ ವರ್ಷ ಮಂದು ಮಲ್ತೇನೆ 5 ಬೊಕ್ಕ ಈ ಶ್ರೀ ಶಕ್ತಿ ಸ್ವಸಹಾಯ ಸಂಘ ಅಸ್ತಿತ್ವ ಬರ್ತದೆ ಅವು ಅಸ್ತಿತ್ವ ಬತ್ತಿ ಬಕ ಮಾತಾ ಪೊಂಜೋಲ್ನಕುಲ್ಲ ದುಂಬು ಬರ್ತದೆ ಇತ್ತೆ ಸಮಾಜದ ಮುಖ್ಯ ವಾಹಿನಿಗೆ ಬೈದೇರು ಕೊನೆಯ ಮಸ್ತ್ ಬೆಮ್ಮೆ ಆಗೋದುಂಡು ನನ್ನದ ದುಂಬಕ ಎಂಚೆ ಆಗೋದು ಪಂದ್ಯ ಈ ವೇದಿಕೆಗೆ ಬಯಕೊಂದುಲ್ಲೆ. ಗೌರವ ಗುರ್ಕಾರ್ದಿ ಮಾಜಿ ಉಪಮೇಯರ್ ಸುನಂದಾ ಬೋಳೂರು ಮಂಡಳ ಗುರ್ಕಾರ್ದಿ ಪುಷ್ಪಲತಾ ಮಾಜಿ ಗುರ್ಕಾರ್ದಿ ಭಾರತಿ ಲೇಸಡು ಪಾಲ್ಪಡೆಯರು. ಪದ್ಮಮಣಿ ಪ್ರಾರ್ಥನೆ ಮಲ್ತಿನ ಲೇಸಡು ಚಂದ್ರಿಕಾ ಸತೀಶ್ ಎದ್ಕೊನಿಯರು. ಗೀತಾ ಶೇಖರ್ ಸೊಲ್ಮೆ ಸಂದಾಯರು. ಸಂಘದ ಪದಾಧಿಕಾರಿಗಳು ಸದಸ್ಯರು ಪಾಲ್ಪಡೆದಿದ್ದರು. ಹೆಬ್ರಿಡ್ ಮಡಾಮಕ್ಕಿ ಮೇಳದ ಶ್ರೀ ಕ್ಷೇತ್ರ ಮಡಮಕ್ಕಿ ಕ್ಷೇತ್ರ ಮಹಾತ್ಮೆ ಆಟುಡು ವಿಷದಾರ ವೀರಭದ್ರಸ್ವಾಮಿ ಕೋಟೆರಾಯ ದೈವದ ವೇಷ ಪಾಡ್ದ ರಂಗಸ್ಥಳೊಟ್ಟು ದೈವದ ಒಸೆಯಾಯನ ಸಂಗತಿ ಸಾಮಾಜಿಕ ಜಾಲತಾಣಡು ಭಾರಿ ಸುದ್ದಿಯಾತನು. ಯಕ್ಷಗಾನ ವೇಷದಾರ ಓರಿಯಾಗ ಮೇಟು ದೈವದ ಒಸೆಯಾದ ಕೆಲವು ಪೊರ್ತು ಪೋಡಿಗೆ ಕಾರಣ ಆಯ್ನ ಸಂಗತಿ ಉಡುಪಿ ಜಿಲ್ಲೆದ ಹೆಬ್ರಿಡ್ ನಡೆತದುಂಡು. ಹೆಬ್ರಿ ಕೈತಲ್ದ ಬೆಪ್ದೆ ಪನ್ಪನೋಲು ಮಡಮಕ್ಕಿ ಮೇಳೊಡ್ದು ಶ್ರೀ ಕ್ಷೇತ್ರ ಮಡಮಕ್ಕಿ ಕ್ಷೇತ್ರ ಮಹಾತ್ಮೆ ಪನ್ಪನ ಯಕ್ಷಗಾನ ನಡೆತುಂದಿತ್ತಂಡು. ಆಟೋಡು ವೇಷದಾರ ವೀರಭದ್ರ ಸ್ವಾಮಿ ಪನ್ಪನಾರು ಕೋಟೆರಾಯ ದೈವದ ವೇಷ ಪಾಡ್ದು ರಂಗಸ್ಥಳ ಪೊಗ್ಗುನ ಪಗನೆ ದೈವ ಒಸೆಯಾತಂಡು. 10 ನಿಮಿಷ ವೇಷದಾರಿನ 10 ದಿಂಡಲ ಒಸೆಯ ಉಂತುದುಜಿ ಚೌಕಿಡ್ದೆ ದೇವೇನ ತೀರ್ಥ ಕಾಣಸದ ತಲಿಪುನಗ ವೇಷದಾರ ಸರಿಯಾತೇರು. ಒಂದೇನೋ ವಿಡಿಯೋ ಮಲ್ತನಕ್ಲು ಸಾಮಾಜಿಕ ಜಾಲತಾಣಡು ಪಾಡ್ದು ಅವು ಭಾರಿ ಸುದ್ದಿ ಆತಂಡು.
ಪಳ್ಳಿ ಗರುಡಿ ಜಾತ್ರೆಯಿಂದ ಮಲ್ಲಪುದರ್ ಪಡಿತ್ನ ಶ್ರೀ ಬೆರ್ಮೆರೆ ಬೈದರ್ಲಿನ ಗರಡಿ ಪಳ್ಳಿ ಕಾರ್ಲ ತಾಲೂಕುದ ವರ್ಷಾದಿ ಜಾತ್ರೆ ಶುಕ್ರವಾರ ಕಿರಿಯಾಂಡು ಗುರುವಾರ ರಾತ್ರಿ ಬೆರ್ಮೆರೆ ಬೈದರ್ಲಿನ ನೇಮನ ನಡೆತಂಡು ಸತ್ಯುಡು ಬತ್ತನಕ್ಲಿಗೆ ತಿಗಲಿಡು ಸಾದಿ ಕೊರುವ ಅನ್ಯಾಯಡು ಬತ್ತನಕ್ಲಿಗೆ ಸುರಿಯೋಡು ಸಾದಿ ಕೊರುವ ನಂಬುನಕ್ಲಿಗೆ ಇಂಬು ಕೊರುವ ಸತ್ಯ ಗೆಂದಾದು ಕೊರುವ ಒಂದು 500 ವರ್ಷಲೆಡು ದುಂಬುದ ಬ್ರಹ್ಮ ಬೈದ್ಯರು ಕೋಟಿ ಚೆನ್ನೇರ್ನ ನುಡಿಪಾತೆರ ಕರ್ಗಲ್ಲ ತೋಟ ಕಾಂತಣ್ಣ ಬೈದ್ಯರ್ನ ಅಮರ್ ಜೋಕುಲು ಸತ್ಯದಪ್ಪೆ ದೇಯಿ ಬೈದಿದಿನ ಬಂಜಿಡ್ದು ಪಡುಮಲೆಟ್ಟು ಉದಿತದು ಭೂಮಿಗೆ ಬತ್ತದು ಅವಲೆ ಬುಲೆದು ಪಡುಮಲೆ ಜತ್ತು ಪೋದು ಪಂಜಡು ಅಕ್ಕ ಕಿನ್ನಿದಾರು ಬಾವೆ ಪಯ್ಯ ಬೈದ್ಯನ ಇಲ್ಲು ಸೇರ್ದು ಪಂಜಡು ಚಂದುಗಿಡಿನ ಕರ್ಪಿಲ್ಲು ಜರಿತದು ಪಿದೈ ಬತ್ತದು ಎಣ್ಮೂರ್ದ ದೇವನ್ನ ಬಲ್ಲಾಲ್ರನ ಬಂಟೆರಾದು ಪಂಜಬೊಕ್ಕ ಎಣ್ಮೂರ್ದ ಕೊಳಲಡು ಜೈತದು ಕಾಯಬುಡ್ದು ಮಾಯಗ ಸಂದತ್ನ ಕೋಟಿ ಚೆನ್ನೇರನು ತುಳುನಾಡ ಇರ್ನುತ್ತ ಅಜಿಪೆಡ್ದಲ ಹೆಚ್ಚ ಗರುಡಿಲೆಡು ಬೆಮ್ಮೆರಡೊಪ್ಪ ಆರಾಧನೆ ಮಲ್ತೊಂದು ತುಡರ ಬಲಿ ದೊಂಪದ ಬಲಿ ಬೈದೆರ್ಲ ನೇಮ ನಡಪಾದು ನಂಬೊಂದು ಬೈದೆಂಡು ಕಾರ್ಲ ತಾಲೂಕುದ ಶ್ರೀ ಬೆರ್ಮೆರೆ ಬೈದೆರ್ಲಿನ ಗರಡಿ ಪಳ್ಳಿದ ಬೈದೆರ್ಲೆ ನೇಮ ಪಳ್ಳಿ ಗರಡಿ ಜಾತ್ರೆಂದೇ ಮಲ್ಲಪುದರ್ ಪಡೆತಂಡು ಜನವರಿ 27 ಶುಕ್ರವಾರ ಮುಟ್ಟ ವರ್ಷಾದಿ ಜಾತ್ರೆ ನಡೆತೊಂದಿತ್ತದು ಗುರುವಾರ ರಾತ್ರಿ ಬೈದೆರ್ಲೆ ನೇಮ ಭಾರಿ ಗೌಜಿನ್ ನಡತಂಡು ಪಳ್ಳಿ ಗರೋಡಿ ಆಡಳಿತ ಮಂಡಳಿದಕ್ಲು ಊರ ಪರ ಊರ ಭಕ್ತಿರು ಈ ಪೊರ್ತುಡು ಗರೋಡಿಡು ಇತ್ತದು ಪರಕ್ಕೆ ಪಾಡ್ದು ಬೂಲ್ಯ ಪುರ್ಸದ ತುಂದು ಕೋಟಿ ಚೆನ್ನೇರ್ನ ನೇಮದೂದು ಇಂಬುನಟ್ಟೊಂಡಿರು ಶುಕ್ರವಾರ ಬಯ್ಯಗ ಮಾಯಂದಲ ಕೋಲದ ಒಟ್ಟುಗು ಪಳ್ಳಿ ಗರುಡಿ ಜಾತ್ರೆ ಅಕೇರಿ ಹಾಕೊಂಡು ಎಲ್ಲ ಕಾನೂನು ಅಡ್ಡಿ ಬರ್ತೀನಿ ಯಾರು ಬರ್ತೀನಿ ಮೊದಲು ಇತ್ತೆ ಕುಡರ ಮುಖ್ಯಾಂಶಗಳು ಕೋಟುಡುಪುನ ಓದಂಡಲಿನ ಮಾತ ದೆಪ್ಪಾದು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಪುಂಡು ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ಭೇಟಿ ಕೊಡದು ಸುದ್ದಿ ಮಾಧ್ಯಮದ ಕ್ರೀಡಾಪಾತ್ರನ ಮಂತ್ರಿ ವಿ ಸುನೀಲ್ ಕುಮಾರ್ ಬೆಂಗಳೂರು ಶಾಸಕರನ್ನ ಭವನಡು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಚಾರ್ಯರ ಸಂಘದ ಡೈರಿ ಬಿಡುಗಡೆ ಪ್ರಾಚಾರ್ಯರಿಡಿದು ಕಲ್ಪನಕ್ಲಿಗೆ ಅನುಕೂಲ ಆಪುನಂಚಿನ ಕರ್ತವ್ಯ ಪಾಲನೆ ಮಂತ್ರಿ ಬಿಸಿ ನಾಗೇಶ್ ಕುಡ್ಲದ ಬೋಳೂರು ಜಾರಂದಾಯ ದೇವಸ್ಥಾನಡು ವರ್ಷಾದಿ ಬಂಡಿ ಉಚ್ಚಯ ಉದಿಪನ ಎಲೆಕ್ಟ್ರಿಕ್ ಮೋಟಾರ್ ಗಾಡಿ ದಕ್ಲಿಗೆ ಕುಶಿತ ಸಂಗತಿ ಕುಡ್ಲದ ಫಾರಂ ಫಿಜಮಾಲ್ಡ್ ಎಲೆಕ್ಟ್ರಿಕ್ ಗಾಡಿನ ಚಾರ್ಜಿಂಗ್ ಸ್ಟೇಷನ್ ಲೋಕಾರ್ಪಣೆ ಇಡಗಿನಿತ್ತ ನಮ್ಮ ಕುಡ್ಲಾತಳು ವಾರ್ತೆಲು ಮುಗಿಡು ನನಲಾತು ಸುದ್ದಿ ಬಕ ಮನರಂಜನೆಗತ್ತು ಒಂದಿಪ್ಲೆ ನಮ್ಮ ಕುಡ್ಲ 24/7 ಸೊಮ್ಮೆಲು